ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ನಿಯಮಿತ ಆಯೋಜನೆಯಲ್ಲಿ ಕ್ಷೀರ ಕ್ರಾಂತಿಯ ಪಿತಾಮಹ ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರ ಜನ್ಮದಿನಾಚರಣೆ ಪ್ರಯುಕ್ತ ರಾಷ್ಟ್ರೀಯ ಹಾಲು ದಿನಾಚರಣೆಯನ್ನು ಆಚರಿಸಲಾಯಿತು. ಉಡುಪಿಯ ಪುರಭವನದಲ್ಲಿ ನಡೆದ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಜಿ ಜಗದೀಶ್ ದೀಪ ಬೆಳಗಿಸಿ ಉದ್ಘಾಟಿಸಿದರು. ವರ್ಗೀಸ್ ಕುರಿಯನ್ ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಸಲ್ಲಿಸಲಾಯಿತು. ಬಳಿಕ ಮಾತನಾಡಿದ ಅವರು, ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯ ಬೆನ್ನೆಲುಬು ಕ್ಷೀರ ಉತ್ಪಾದನೆ ಮತ್ತು ಕ್ಷೀರ ಕ್ರಾಂತಿ. ಅಂತಹ ಕ್ರಾಂತಿಗೆ ಕಾರಣರಾದ ಕುರಿಯನ್ರನ್ನ ಸ್ಮರಿಸುವ ಕಾರ್ಯ ಅತ್ಯಂತ ಶ್ಲಾಘನೀಯ. ಹಾಲು ಯಾವತ್ತೂ ಅಮೃತವಾಗಿರಬೇಕು, ಅದನ್ನು ವಿಷವಾಗಿ ಪರಿವರ್ತಿಸುವ ಕೆಲಸ ಕೆಲವೊಂದು ಭಾಗದಲ್ಲಿ ನಡೀತಾ ಇದೆ. ಅವರನ್ನು ಯಾವತ್ತೂ ಕ್ಷಮಿಸಲ್ಲ. ಅವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ಹಾಲಿನ ಸಂಘಕ್ಕಿಂತ ಹಾಲು ಉತ್ಪಾದಕರು ಪ್ರಾಮುಖ್ಯತೆಯನ್ನು ಪಡೆಯಬೇಕು. ಲಾಭಾಂಶದಲ್ಲಿ ರೈತರಿಗೆ ಹೆಚ್ಚಿನ ಪಾಲು ಸಿಗುವಂತಾಗಬೇಕು ಎಂದು ಅಭಿಪ್ರಾಯಪಟ್ಟರು. ಪ್ರಗತಿಪರ ಮಹಿಳೆ, ರಾಷ್ಟ್ರ ಪ್ರಶಸ್ತಿ ವಿಜೇತೆ ಕವಿತಾ ಮಿಶ್ರಾ ಮೇಘ ತಂತ್ರಜ್ಞಾನ ಸಾಫ್ಟ್ವೇರ್ಗೆ ಚಾಲನೆಯನ್ನು ನೀಡಿದರು. ಶುದ್ಧ ಹಾಲು ಉತ್ಪಾದನೆಯ ಮಹತ್ವ, ಗ್ರಾಮೀಣ ಪ್ರದೇಶದಲ್ಲಿ ತಂತ್ರಜ್ಞಾನದ ಬಳಕೆ, ಕೃಷಿ, ತೋಟಗಾರಿಕೆ ಹಾಗೂ ಅರಣ್ಯ ಅಭಿವೃದ್ಧಿಯ ಬಗ್ಗೆ ಮಾಹಿತಿಯನ್ನು ನೀಡಲಾಯಿತು. ಸಂಘಗಳ ಅಧ್ಯಕ್ಷರೇ ಮತ್ತು ವ್ಯವಸ್ಥಾಪಕರು, ಬಹಳ ಮುಖ್ಯವಾಗಿ ಇವತ್ತು ನಾವು ರಾಷ್ಟ್ರೀಯ ಹಾಲು ದಿನವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಹಾಲಿನ ಕೊರತೆಯಿಂದ ಹಾಲಿನ ಪ್ರವಾಹದವರೆಗೆ ನಾವು ಮಾಡಿರುವಂಥ ಸಾಧನೆಯನ್ನು ನೆನಪು ಮಾಡಿಕೊಂಡ್ರೆ ನಿಜಕ್ಕೂ ಸಹ ಅದ್ಭುತವಾದ ಸಾಧನೆಯನ್ನು ನಮ್ಮ ದೇಶದಲ್ಲಿ ಮಾಡಲಾಗಿದೆ. ಹಾಗಾಗಿ ಇಂಥದ್ದೊಂದು ಅದ್ಭುತವಾದ ಸಾಧನೆಯ ಕಲ್ಪನೆಯನ್ನು ಹಾಕಿಕೊಟ್ಟ, ದಾರಿಯನ್ನು ಹಾಕಿಕೊಟ್ಟ ಮಹನೀಯರನ್ನು ನಾವು ನೆನೆಸ್ಕೊಳ್ಳದೇ ಇದ್ದರೆ ಇವತ್ತೇ ನಾವು ಸಾಧನೆ ಮಾಡಿದ್ರೆ ಪ್ರಶಂಸನೀಯವಾದ ಮಾತನಾಡಿದ್ದಾರೆ. ಅದೇ ರೀತಿ ಡಾಕ್ಟರ್ ವರ್ಗೀಸ್ ಕುರಿಯನ್ ರವರಿಂದ ಏನು ಈ ಒಂದು ನಮ್ಮ ರೈತ ಮಹಿಳೆಯರಿಗೆ ಅಥವಾ ಹಾಲು ಹೈನುಗಾರಿಗೆ ಸ್ವಾವಲಂಬಿ ಜೀವನ ಮಾಡಲಿಕ್ಕೆ ಅವಕಾಶ ಆಗಿದೆ ಅಂತ ಹೇಳುವಂಥ ವಿಚಾರವನ್ನು ಹೇಳಿ, ಹಾಲಿನ ಕೊರತೆಯಿಂದ ಹಾಲಿನ ಹೊಳೆ ಹರಿಯುವ ಮಟ್ಟಿಗೆ ಈ ಡಾಕ್ಟರ್ ವರ್ಗೀಸ್ ಕುರಿಯನ್ನಿಂದ ಬದಲಾವಣೆ ಆಗಿದೆ ಅಂತ ಹೇಳುವಂಥ ವಿಚಾರವನ್ನು ಹೇಳಿದ್ದಾರೆ. ಒಂದೆರಡು ಅಕ್ಷರದಿಂದ ನಮ್ಮ ಜೀವನ ಪ್ರಾರಂಭ ಆಗ್ತದೆ. ಅದು ಮುಂಜಾನೆ ಹಾಲಿಂದ ತೊಗೊಂಡ್ಬಿಡೋದು ಫಸ್ಟ್. ಯಾಕಂದ್ರೆ ಹಾಲು ಒಕ್ಕೂಟದವ್ರು ಅದೀರಿ, ಎಲ್ಲರಿಗೂ ಹಾಲು ಬೇಕು. ಯಾಕಂದ್ರೆ ಅದು ಬೆಳ್ಳಗಿರ್ತದೆ. ಹೆಂಡಿ ಕಸ ಯಾರಿಗೆ ಬೇಡ, ಯಾಕಂದ್ರೆ ಅದು ವಾಸನೆ ಇರ್ತದೆ. ಮೊದಲು ಒಂದು ಟೈಮ್ ಇತ್ತು, ಯಾವುದಾದ್ರೂ ಮನೆಗೆ